ಸಾಮಾನ್ಯವಾಗಿ ಹೋಟೆಲ್ ಕ್ಯಾಂಟೀನ್ಗಳಲ್ಲಿ ಎಲ್ಲೋ ಬೆಳೆದ ಚಹಾ ಮತ್ತು ಕಾಫಿ ಹುಡಿಯನ್ನು ಬಳಸಿ ಗ್ರಾಹಕನಿಗೆ ಕಾಫಿ ಟೀ ಮಾಡಿ ಕೊಡಲಾಗ್ತದೆ. ಆದರೆ ಈ ಕ್ಯಾಂಟೀನ್ ಇದರಿಂದ ಸಾಕಷ್ಟು ಡಿಫರೆಂಟ್. ಈ ಕ್ಯಾಂಟೀನ್ ಕಮ್ ನರ್ಸರಿಯಲ್ಲಿ ಕೊಡುವ ಒಂದೊಂದು ಪಾನೀಯಕ್ಕೂ ಔಷಧಿಯ ಗುಣವಿದೆ. ಬ್ಯಾಂಬೂ ಟೀ, ಮಸಾಲಾ ಟೀ, ಗಾಂಧರಿ ಲೈಮ್ ಸೋಡಾ, ಏಲಕ್ಕಿ ಟೀ, ಲೆಮನ್ ಗ್ರಾಸ್ ಟೀ, ವೀಳ್ಯ ಕಾಮಕಸ್ತೂರಿ, ತುಳಸಿ ಹೀಗೆ ಪರಿಸರದಲ್ಲಿ ದೊರಕುವ ಎಲ್ಲಾ ಗಿಡಗಳ ಟೀ ಈ ಕ್ಯಾಂಟೀನ್ನಲ್ಲಿ ದೊರೆಯುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕ್ಯಾಂಟೀನ್ ಹೋಟೆಲ್ಗಳು ಗ್ರಾಹಕರನ್ನ ತನ್ನತ್ತ ಸೆಳೆಯಲು ಐಷಾರಾಮಿ ವ್ಯವಸ್ಥೆಗಳ ಮೊರೆ ಹೋಗುವುದು ಸಾಮಾನ್ಯ. ಆದರೂ ಗ್ರಾಹಕರು ಅಂತಹ ಸ್ಥಳಗಳಿಗೆ ಭೇಟಿ ನೀಡುವುದು ಅಷ್ಟಕ್ಕಷ್ಟೇ. ಆದರೆ ಇಲ್ಲೊಂದು ಕ್ಯಾಂಟೀನ್ನಲ್ಲಿ ಫ್ಯಾನ್ ಇಲ್ಲ, ಎಸಿ ಇಲ್ಲ, ಐಷಾರಾಮಿ ಆಸನ ವ್ಯವಸ್ಥೆ ಇಲ್ಲ, ಅತ್ಯಾಧುನಿಕ ಮೇಲ್ಚಾವಣಿ ವ್ಯವಸ್ಥೆ ಇಲ್ಲ. ಆದರೆ ಈ ಕ್ಯಾಂಟೀನ್ಗೆ ಬಂದ ಗ್ರಾಹಕ ಮತ್ತೊಮ್ಮೆ ಇತ್ತ ಮುಖ ಮಾಡದೇ ಇರಲಿಕ್ಕಿಲ್ಲ. ಅರೆ, ಅಂತಹ ಸೆಳೆತ ಈ ಕ್ಯಾಂಟೀನ್ನಲ್ಲಿ ಏನಿದೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಹೊರವಲಯದ ಮಂಗಳೂರು ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿಯ ಪರ್ಪುಂಜದಲ್ಲಿರುವ ಸೌಗಂಧಿಕ ಕ್ಯಾಂಟೀನ್ಗೆ ಒಮ್ಮೆ ಭೇಟಿ ನೀಡಲೇಬೇಕು. ಈ ಕ್ಯಾಂಟೀನ್ನಲ್ಲಿ ಕ್ಯಾಂಟೀನ್ ಜೊತೆಗೆ ವಿವಿಧ ಹೂ, ಔಷಧೀಯ ಗುಣಗಳಿರುವ ಗಿಡಗಳಿದ್ದು ಇವುಗಳನ್ನೇ ಬಳಸಿಕೊಂಡು ಇಲ್ಲಿ ಹೆಚ್ಚಿನ ಟೀ ಹಾಗೂ ಪಾನೀಯಗಳನ್ನು ತಯಾರಿಸಲಾಗುತ್ತದೆ. ಕಳೆದ 10 ವರ್ಷಗಳಿಂದ ಹೆದ್ದಾರಿ ಪಕ್ಕದಲ್ಲೇ ಇರುವ ಮನೆಯ ಸುತ್ತ ನರ್ಸರಿ ಮತ್ತು ಪುಟ್ಟ ಕ್ಯಾಂಟೀನ್ ನಡೆಸಿಕೊಂಡು ಬರುತ್ತಿರುವ ಚಂದ್ರ ಮತ್ತು ಪ್ರೀತಿ ದಂಪತಿಗಳು ನರ್ಸರಿಯಲ್ಲಿ ಬೆಳೆಯುವ ವಿವಿಧ ಜಾತಿಯ ಔಷಧೀಯ ಗುಣಗಳಿರುವ ಏಲಕ್ಕಿ, ಮಸಾಲಾ ಎಲೆಗಳು, ಬಿದಿರಿನ ಚಿಗುರು, ವೀಳ್ಯ, ಕರಿಮೆಣಸು, ಗಾಂಧಾರಿ, ಕಾಮಕಸ್ತೂರಿ, ಲೆಮನ್ ಗ್ರಾಸ್ ಹೀಗೆ ವಿವಿಧ ಜಾತಿಯ ಎಲೆಗಳನ್ನು ಬಳಸಿಕೊಂಡು ಇಲ್ಲಿ ಟೀ ಮಾಡಲಾಗ್ತದೆ. ಈ ಟೀ ಗ್ರಾಹಕನಿಗೆ ಸ್ವಾದದ ಜೊತೆಗೆ ದೇಹದ ಆರೋಗ್ಯಕ್ಕೂ ಉಪಕಾರಿಯಾಗಿರುವುದರಿಂದ ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರು ಈ ಸೌಗಂಧಿಕ ಕ್ಯಾಂಟೀನ್ಗೆ ಭೇಟಿ ನೀಡುತ್ತಾರೆ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿದ್ದ ಹಿರಿಯರು ಕಫ, ಶೀತ, ತಲೆನೋವು ಹೀಗೆ ಹಲವು ರೀತಿಯ ಕಾಯಿಲೆಗೆ ನೀಡುತ್ತಿದ್ದ ಕಷಾಯವನ್ನೇ ಟೀ ರೂಪದಲ್ಲಿ ನೀಡುವ ಚಂದ್ರಹಾಸ್ ದಂಪತಿಗಳು ಇರುವುದರಲ್ಲೇ ಸಂತಸದ ಬದುಕು ಸಾಗಿಸುತ್ತಿದ್ದಾರೆ. ನಾವು ಇಲ್ಲಿ ಬೇರೆ ಬೇರೆ ವೆರೈಟಿ ಟೀ ಮಾಡಿ ಕೊಡ್ತೇವೆ. ಮಸಾಲಾ ಟೀ, ಏಲಕ್ಕಿ ಮತ್ತು ಲೆಮನ್ ಗ್ರಾಸ್, ಆಲ್ ಸ್ಪೈಸ್ ಲೀವ್ಸ್ ಬೆರೆಸಿದ ಮಸಾಲಾ ಟೀ ಕೊಡ್ತೇವೆ. ಮತ್ತು ಮಿಂಟು ಎಲೆಯಿಂದ ಮಾಡಿದ ಮಿಂಟು ಟೀ ಕೊಡ್ತೇವೆ. ಬ್ಯಾಂಬೋ ಟೀ ಕೊಡ್ತೇವೆ, ಅದು ಬಿದಿರಿನ ಎಲೆ, ತುಳಸಿ, ಕಾಮಕಸ್ತೂರಿ ಎಲೆ, ವೀಳ್ಯದ ಎಲೆ, ಕಾಳು ಮೆಣಸು, ಜೇನು, ಲಿಂಬೆ ಎಲ್ಲ ಬೆರೆಸಿರುವ ಒಳ್ಳೆಯ ಟೀ. ಅದು ಒಂದು ರೀತಿಯ ಕಷಾಯ. ಅದು ತುಂಬ ಶೀತ, ಕಫ, ತಲೆನೋವಿಗೆಲ್ಲ ಬಹಳ ಒಳ್ಳೆಯದಾಗ್ತದೆ. ಮಳೆಗಾಲದಲ್ಲ ತುಂಬ ಗ್ರಾಹಕರು ಬಂದು ಅದನ್ನು ಕುಡಿತಾರೆ, ಇಷ್ಟಪಡ್ತಾರೆ. ಅಂದರೆ ಇಲ್ಲಿ ಪ್ರಕೃತಿಯಲ್ಲಿ ಸಿಗುವ ಎಲೆಗಳಿಂದ ನಾವು ತಯಾರಿಸುವ ಕಾರಣ ಹೆಚ್ಚು ಜನ ಅದನ್ನು ಖುಷಿಯಿಂದ ಸ್ವೀಕರಿಸ್ತಾರೆ. ತುಂಬ ಜನ ಗ್ರಾಹಕರು ಬರ್ತಾರೆ ಅದಕ್ಕಾಗಿ. ಎಷ್ಟು ವರ್ಷ? ಸುಮಾರು 10 ವರ್ಷದಿಂದ ನಾವು ಈ ಕ್ಯಾಂಟೀನ್ ನಡೆಸ್ತಾ ಇದ್ದೇವೆ. ಹೀಗೆ ಆಲೋಚನೆ ನಮ್ಮದು ಪ್ರಕೃತಿಯಿಂದಲೇ ಏನಾದರೂ ಕೊಡಬೇಕು, ಪ್ರಕೃತಿಯಿಂದಲೇ ನಾವು ಬಂದವರು, ಆ ರೀತಿಯ ಆಲೋಚನೆ ನಮಗೆ ಇರೋದು. ಆದ ಕಾರಣ ನಾನು ಗಿಡ ಮರಗಳನ್ನೆಲ್ಲ ಬೆಳೆಸಿದ್ದೇನೆ. ಇಲ್ಲಿ ನಾನು ನಟ್ಟು ಬೆಳೆಸಿದ್ದೇನೆ. ಅದರಿಂದ ಹಣ್ಣಿನ ಜ್ಯೂಸು ಮಾಡ್ತೇವೆ, ಈ ಥರ ಚಹಾ ಮಾಡ್ತೇವೆ. ಎಲ್ಲದಕ್ಕೆ ನಾವು ಲಿಂಬೆ ಮಾಡ್ತೇವೆ, ಸ್ಮಾಲ್ ಆರೆಂಜಿಂದು ಮಾಡ್ತೇವೆ, ಪ್ಯಾಷನ್ ಫ್ರೂಟು ಬೆಳೆದು ಅದನ್ನು ಜ್ಯೂಸ್ ಮಾಡ್ತೇವೆ. ಹೀಗೆ ವೆರೈಟಿಗಳು ಇರುವಾಗ ಯಾವುದಿರ್ತದೋ ಅದನ್ನು ಇರುವುದನ್ನು ಮಾಡ್ತೇವೆ. ಬೇರೆ ಹಣ್ಣುಗಳನ್ನು ತೆಗೆದುಕೊಂಡು ಮಾಡ್ತೇವೆ. ಹಾಗೆ ವೆರೈಟಿ ಮಾಡ್ತೇವೆ. ಪ್ರಕೃತಿಯಿಂದ ಬಂದ ನಾವು ಪ್ರಕೃತಿಯಲ್ಲಿ ಸಿಗುವುದನ್ನು ಬಳಸಬೇಕು ಎನ್ನುವ ಚಂದ್ರ ಇದೇ ಕಾರಣಕ್ಕೆ ತಮ್ಮ ಕ್ಯಾಂಟೀನ್ನಲ್ಲಿ ನೈಸರ್ಗಿಕವಾಗಿ ಸಿಗುವ ವಸ್ತುಗಳನ್ನೇ ಬಳಸುತ್ತಿದ್ದಾರೆ. ತಮ್ಮ ನರ್ಸರಿಯಲ್ಲಿ ಬೆಳೆಯುವ ಲಿಂಬೆ ಹಣ್ಣುಗಳನ್ನೇ ಹೆಚ್ಚಾಗಿ ಲೆಮನ್ ಸೋಡಾಕ್ಕೆ ಬಳಸಲಾಗುತ್ತಿದೆ. ಮುಸುಂಬಿ, ಪಪ್ಪಾಯ್, ಫ್ಯಾಷನ್ ಫ್ರೂಟ್, ಅನಾನಸ್ ಹೀಗೆ ಹಲವು ಜಾತಿಯ ಹಣ್ಣುಗಳನ್ನು ಇಲ್ಲಿ ಬೆಳೆಸಲಾಗುತ್ತಿದೆ. ಇದರಲ್ಲಿ ಸಿಗುವ ಉತ್ಪನ್ನಗಳನ್ನು ಬಳಸಿ ಗ್ರಾಹಕರಿಗೆ ತಾಜಾ ಜ್ಯೂಸ್ಗಳನ್ನು ನೀಡಲಾಗುತ್ತಿರುವ ಕಾರಣ ಇಲ್ಲಿಗೆ ಬರುವ ಗ್ರಾಹಕರು ಫುಲ್ ಖುಷಿಯಾಗಿದ್ದಾರೆ.
ನಾವಿಲ್ಲಿ ಈ ರೋಡಿಂದ ಹೋಗುವಾಗ ಇಲ್ಲೊಂದು ನ್ಯಾಚುರಲ್ ಆಗಿ ಕೂತ್ಕೊಳ್ಳಿಕ್ಕೆ ಆಗ್ತದೆ, ಮತ್ತು ಚೆಂದ ಮಾಡಿ ಕೊಡ್ತಾರೆ. ಸೋಡಾ ಸರ್ಬತ್ ಎಲ್ಲ ನಾವು ಎಲ್ಲಿ ದೂರದಿಂದ ಬಂದರೂ ಸೌಗಂಧಿಕ ಇಲ್ಲಿ ಒಂದು ನರ್ಸರಿಗೆ ಬಂದು ತುಂಬ ಖುಷಿ ಆಗ್ತದೆ. ಇಲ್ಲಿ ಕೂತ್ಕೊಂಡು ಎಷ್ಟು ಹೊತ್ತು ಕೂತರೂ ಗೊತ್ತಾಗೋದಿಲ್ಲ. ಈ ಬಿಲ್ಡಿಂಗ್ನೊಳಗಡೆ ಸೆಕೆ ಮತ್ತು ಫ್ಯಾನ್ ಗಾಳಿಗಿಂತ ಇಲ್ಲಿ ನ್ಯಾಚುರಲ್ ಒಂದು ಗಾಳಿ ಸಿಗ್ತದೆ. ಕುಡಿಲಿಕ್ಕೆ ಆಗಲಿ, ತಿನ್ನಲಿಕ್ಕೆ ಮಸಾಲೆ ಪುರಿ ಆಗಲಿ ತುಂಬ ಒಳ್ಳೆ ರುಚಿಯಾಗಿರ್ತದೆ. ಕುಶಾಲ ಅಂತ ಕಲ್ಲಡ್ಕದಿಂದ ಬಂದಿದ್ದೇವೆ. ಹಸಿರು ಹಾಸಿದ ಮೇಲ್ಛಾವಣಿಯನ್ನ ಹೊಂದಿರುವ ಪ್ರಕೃತಿಯ ಸ್ವಚ್ಛಂದ ಗಾಳಿಯನ್ನ ಸವಿದುಕೊಂಡು ಪ್ರಕೃತಿಯ ಟೀ ಸವಿಯುವ ಉದ್ದೇಶದಿಂದ ಇಲ್ಲಿಗೆ ಪ್ರಯಾಣಿಕರು ಹೆಚ್ಚಾಗಿ ಬಂದು ಸೇರುತ್ತಾರೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.